ಉಡುಪಿಯಿಂದ ಹೆಬ್ರಿಗೆ ಸಂಚರಿಸುವ ಬಸ್ನಲ್ಲಿ ಇತರ ವಾಹನಗಳಲ್ಲಿ ವಿದ್ಯಾರ್ಥಿಗಳು ನೇತಾಡಿಕೊಂಡು ಹೋಗುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ವಿದ್ಯಾರ್ಥಿಗಳ ಜೀವಕ್ಕೆ ಏನಾದರೂ ಅಪಾಯ ಆದರೆ ಯಾರು ಹೊಣೆ ಎಂದು ಪ್ರಶ್ನಿಸುವಂತಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಸ್ಪಂದನ ವಾಹಿನಿ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಸರ್ಕಾರ ಈ ಸಂದರ್ಭದಲ್ಲಾದರೂ ಸರ್ಕಾರಿ ಬಸ್ಸುಗಳನ್ನು ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕಾಗಿ ವಿದ್ಯಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ಈ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ಆ ವಿದ್ಯಾರ್ಥಿಗಳ ಅವಸ್ಥೆಯನ್ನು ನಾವು ನೋಡಬೇಕು. ಯಾಕೆಂದರೆ ಒಂದೆಡೆಯಿಂದ ಸ್ವಂತ ವಾಹನಗಳಿಲ್ಲ, ಬಸ್ಸನ್ನೇ ಆಶ್ರಯಿಸಬೇಕು, ದೂರದ ಪ್ರದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪೂರೈಸಬೇಕು, ಕಾಲೇಜಿಗೆ ಹೋಗಲೇಬೇಕು, ಶಾಲೆಗೆ ಹೋಗಲೇಬೇಕು. ಆದರೆ ಬಸ್ಸಿನ ಫುಟ್ಪಾತ್ನಲ್ಲಿ ಈ ಥರ ನೇತಾಡ್ಕೊಂಡು ಹೋದಾಗ ಏನಾದರೂ ಅಪಾಯಗಳಾದರೆ ಯಾರು ಹೊಣೆ? ಅಮಾಯಕ ಜೀವಗಳ ಬಲಿ ಆಗೋದು ಈ ರೀತಿಯಾದಂಥ ಘಟನೆಯಿಂದಲೇ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಆದರೆ ಆ ಹೊತ್ತಿನಲ್ಲಿ ಕೇವಲ ಬೆರಳೆಣಿಕೆ ಬಸ್ಸುಗಳು ಇರೋದರಿಂದ ಬಸ್ ಚಾಲಕರದ್ದು ಅದೇ ಸಂದಿಗ್ಧ ಪರಿಸ್ಥಿತಿ. ಯಾಕೆಂದರೆ ಮಕ್ಕಳನ್ನು ಬಿಟ್ಟು ಹೋಗುವಂತಿಲ್ಲ, ಅವರನ್ನ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬಸ್ಸಲ್ಲಿ ನೇತಾಡಬೇಡಿ, ಜಾಗ ಇಲ್ಲ ಅಂತ ಅಂದರು, ಬೇರೆ ವ್ಯವಸ್ಥೆ ಇಲ್ಲ, ಬಸ್ಸಲ್ಲಿ ಅವರನ್ನು ಕರ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಮಕ್ಕಳ ಜೀವಕ್ಕೆ ಯಾರು ಗ್ಯಾರಂಟಿ ಕೊಡ್ತಾ ಇದ್ದಾರೆ? ಈ ರೀತಿ ಮಕ್ಕಳು ನೇತಾಡಿಕೊಂಡು ಹೋಗೋದಾದರೆ ಒಂದು ಕಾಲೇಜಿಗೆ ಅಥವಾ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಇಲ್ಲದಿದ್ದರೆ ಈ ಮಕ್ಕಳ ಜೀವಕ್ಕೆ ರಕ್ಷಣೆ ಕೊಡೋರು ಯಾರು? ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿ ಬಾರಿಯೂ ಇಂತಹ ಅನೇಕ ಸುದ್ದಿಗಳನ್ನು ಸ್ಪಂದನ ವಾಹಿನಿ ಪ್ರಕಟಿಸಿದೆ ಸಾಮಾಜಿಕ ಕಳಕಳಿ ಉದ್ದೇಶದಿಂದ. ಈ ದೃಶ್ಯವನ್ನು ನೋಡಿ ಬಸ್ಸು ಒಂದೆಡೆಗೆ ವಾಲ್ತಾ ಇದೆ, ಮಕ್ಕಳ ಕಾಲು ನೆಲಕ್ಕೆ ತಾಗುವಂಥ ಪರಿಸ್ಥಿತಿ ಇದೆ. ಆದರೂ ಯಾರು ಇತ್ತ ಕಡೆ ಗಮನ ಕೊಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿದ್ದಾರೆ, ರಸ್ತೆ ಸಾರಿಗೆ ಅಧಿಕಾರಿಗಳಿದ್ದಾರೆ. ಆದರೆ ಯಾರು ಈ ಬಗ್ಗೆ ಗಮನ ಹರಿಸದೇ ಇರೋದು ನಮ್ಮ ದುರ್ದೈವ ಅಂತಲೇ ಹೇಳಬೇಕು.